ಹಲೋ ಫ್ರೆಂಡ್ಸ್, ಮಾತಾಡೋದು ನಮಸ್ಕಾರ. ತುಳೆ ಈಗಿನ ಒಂಜಿ ಹೆಲ್ಮೆಟ್ದ ಒಂಜಿ ಗ್ಲಾಸ್ದ ಒಂಜಿ ಸೈಡ್ ಪುಡತ್ತಂಡು. ಸೊ ಐನತ್ತೇನು ರಿಪೇರಿ ಅನ್ಪೇರೆ ಪೋಂದಿಲ್ಲ ಪಂಡ ಹೆಲ್ಮೆಟ್ ದೆತ್ತಿನ ಅಂಗಡಿಗೆ ಮುಂದೆ ತುಳೆ ಹೆಲ್ಮೆಟ್ದ ಅಂಗಡಿ ಇತ್ತ ಹೆಲ್ಮೆಟ್ ದೆತ್ತು ಬರ್ತೇನೆ. ಸೊ ಒಂದೇನತ್ತ ರಿಪೇರಿ ಅನ್ಪುಗ ಇಂದು ಎತ್ತ ಈ ಅಂಗಡಿ ಲೈಫ್ ಓಡಿತ್ತೆ ಒಂದು ಅಂಗಡಿಂದು. ಓಕೆ, ಎಷ್ಟಾಗುತ್ತೆ ಸರ್? ಓಕೆ ಓಕೆ 250 ಆಪುಂಡಿಗೆ ಇನ್ನು ತುಳೆ ಈ ರೀತಿ ಉಂಟು. ರಿಪೇರಿ ಕೊಡ್ತೇನೆ. ಹೆಲ್ಮೆಟ್ ಕೊಂಡಾವಟ ಹೆಲ್ಮೆಟ್ ಉಂಟು ಅಂಗಡಿ ತುಲಾಯ್ಡ್. ಮತ್ತೆ ಎನ್ನ ಹೆಲ್ಮೆಟ್ ಕೊರ್ತೈತೆ ರಿಪೇರಿಗೆ. ಮತ್ತೆ ರಿಪೇರಿ ಮಾಡ್ತಾರೆ. 700 ಗ್ರಾಮ್ 750 ऊपर ऊपर कर दीजिए. 750 का नहीं मिनी है क्यों ಎಷ್ಟನ್ನ 250 250 ರೆಡಿ ಮಂತ್ ಕೊರ್ಪೇರು ಗ್ಲಾಸ್ ಪೂರೆ ಪತ್ತೊಂದು ಚೂರು ಡೆಸ್ಟ್ ಉಂಟು. ಈ ರೀತಿ ಉಂಟು ಅಂಗಡಿ. ಈ ರೀತಿದ ಅಂಗಡಿದುಲೆ ಪೂರ ಐಟಮ್ಲು ಉಂಡು ಗಳು. ಸೊ ಸಂಪಾದನೆ ಮಾಡ್ಕೊಂಡ್ಬರ್ತೀನಿ. ಗ್ಲಾಸ್ ಕೊಂಡಿರೋ ಗೊತ್ತೆ. ಎಷ್ಟು ಟೈಮ್ ಈ ರೀತಿ ಫಿಕ್ಸ್ ಅಂತದಲ್ಲೈತೆ. ಅದರದ್ದು ಹೋಗಿಲ್ಲ. ಹಾಂ ಓಕೆ ಓಕೆ. ಹಾಂ ಓಕೆ. ಎಷ್ಟು ಸರ್? 2 ಸೆಟ್ಟಾ? ಓಕೆ ಓಕೆ. ನಿನ್ನೆ ಬಂದಿದೆ ಒಂದು. ನಿನ್ನೆನೆ ಬಂದೆ ಇದೇ ಥರ ಇಲ್ಲಿಂದ. ಅವ್ರು ಮತ್ತೊಬ್ಬರು ಇದ್ರಲ್ಲ ನಿಮ್ಮ ಬ್ರದರಾ ಯಜಮಾನ್ರ ಅವರಿದ್ರು. ಅವರು ನಾನು ಮತ್ತೊಂದು ತರ್ತೇನೆ ಅಂತ ಹೇಳಿದೆ. ಸುಮ್ಮನೆ ರಿಪೇರಿ ಮಾಡಿ ಇಡೋಣ ಅಂತೇಳಿ ಅಷ್ಟೇ. ಏನು ಹೇಳ್ತೀರಾ? ரெண்டு செட்டில் போத்துண்டு ಈ ಸೆಟ್ಲ పోతుండు. ಈ ಸೆಟ್ಲ పోతుండు ಎತ್ತ ಒಂದು ಲಾಕ್ಲ. ಸೊ ಗ್ಲಾಸ್ ಎಲ್ಲ ತೆತ್ತಂದೆ ಪೂರ ಐಕ್ಲ ಸೇರಿದು ಒಂಜಿ 300 ರೂಪಾಯಿ ಚಿಲ್ಲರೆ ಅಪ್ಪಣ ಅಸಲುಂಡು. ಜಿರಳೆ ಬರುತ್ತಲ್ಲ, 3 ಬಂತು ಈಗ. ಹೌದಾ, ಅದು ಅಲ್ಲೇ ಇತ್ತು ಹೊರಗಡೆ. ಹೌದು ಹೋಗ್ಬಿಟ್ರೆ ಏನ್ ಮಾಡ್ತಾರೆ? ಹೌದೌದು. ಈಗ ಓಕೆ, ಕಿವಿಯೊಳಗಡೆ ಹೋಗ್ಬಿಟ್ರೆ ಏನ್ ಮಾಡ್ತೀರಾ ನೀವು? ಫಸ್ಟ್ ಅದೇ ನಾನು ನೋಡೇ ಇಲ್ಲ. ನಾನು ಮತ್ತೊಂದು ಇವಾಗ ರಿಪೇರಿ ಮಾಡೋದು ಹಾಕೊಂಡೇ ಬಂದಿಲ್ಲ ನೋಡಿ. ಬೆಡ್ ಚೆನ್ನಾಗಿದೆ. ಓಕೆ ಓಕೆ. ಚಿಕ್ಕ ಚಿಕ್ಕ ಮರಿಗಳೆಲ್ಲ ಇದೆ. ಸರಿ, ಇವಾಗ ಹಾಕ್ಬಿಡಿ. ಅದು ಹಂಗೆ ಇಟ್ಬಿಡ್ತೀನಿ ನಾನು. ಪೂರ ಜಿರಳೆ ಬಂದ್ಬಿಟ್ಟು ಕೂತ್ಕೊಂಡಿದೆ ಹೆಲ್ಮೆಟ್ ಒಳಗಡೆ. ಮೊಟ್ಟೆಗಳು ಕೊಟ್ಟಿದ್ದಾರೆ, ಮೊಟ್ಟೆಗಳು ಫ್ಯಾಮಿಲಿ ಮಾಡ್ತಾರೆ. ಹೌದೌದು. ತುಳೈತೆ ರೆಡಿയാണ്. ಫೈನಲ್ ಅದು ರೆಡಿಯಾണ്ട്. ಎಷ್ಟಾಯ್ತಣ್ಣ? 330 ರೂಪೀಸ್ ಆಪಣೈತೆ ತುಳೆ. 330 ರೂಪೀಸ್ ಕೊರಡು. ಓಕೆನಾ? ಓಕೆ, ಬಾಯ್ ಬಾಯ್. हाँ वो निकल पड़ा नहीं. हेलो, बोलो अमजद भाई. मतलब पेमेंट आर्ड
ಹೆಲ್ಮೆಟ್ದ ಇಂದುಲ ಉಂಡು. ಚಲೋ ಹಾಗೆ ಟೈರ್ ಆಗಿ ರೆಡಿ ಇಂಕೆ ಓಕೆ.